ಮುಂದಿನ 5-6 ತಿಂಗಳಲ್ಲಿ ಹಿಂದೂಗಳನ್ನು ಜಾತಿಯ ಮೂಲಕ ಒಡೆಯುವ ಕೆಲಸ ದೇಶದಲ್ಲಿ ಆಗಬಹುದು. ಆದ್ದರಿಂದ ಪ್ರತಿಯೊಬ್ಬ ಹಿಂದೂ ಜಾಗರೂಕನಾಗಿರಬೇಕು ಎಂದು ಚಿಂತಕ ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆ ಹೇಳಿದ್ದಾರೆ. ಮಂಗಳೂರಿನಲ್ಲಿ ವಿಶ್ವ ಹಿಂದೂ ಪರಿಷತ್ನ 60ನೇ ವರ್ಷಾಚರಣೆಯ ಪ್ರಯುಕ್ತ ಆಯೋಜಿಸಿದ್ದ ಶೌರ್ಯ ರಥಯಾತ್ರೆ ಸಮಾವೇಶದಲ್ಲಿ ಪಾಲ್ಗೊಂಡು ದಿಕ್ಸೂಚಿ ಭಾಷಣ ಮಾಡಿದ ಅವರು, ಲೋಕಸಭಾ ಚುನಾವಣೆ ಸಮೀಪಿಸುತ್ತಿದ್ದಂತೆ ಕಾಂಗ್ರೆಸ್ ಸೇರಿದಂತೆ ಇತರ ಎಡಪಂಥೀಯ ಸರ್ಕಾರಗಳು ಜಾತಿ ಜನಗಣತಿ ವರದಿ ಬಿಡುಗಡೆ ಮಾಡುತ್ತಿದೆ. ಜಾತಿ ಗಣತಿ ಮೂಲಕ ಜಾತಿಯ ಮೂಲಕ ಹಿಂದೂಗಳನ್ನು ಒಡೆಯುವ ಕೆಲಸ ಆಗುತ್ತಿದೆ. ಜಾತಿ ಜನಗಣತಿ ವರದಿ ಬಿಡುಗಡೆ ಮಾಡುವವರು ಮುಸಲ್ಮಾನರ ಜಾತಿ ಕೇಳುವ ಕೆಲಸ ಮಾಡುತ್ತಾರಾ? ಸುನ್ನಿ ಶಿಯಾ ಅನ್ನೋ ಜಾತಿ ವಿಭಜನೆ ಕೆಲಸ ಆಗಲ್ಲ. ಹಾಗಾಗಿ ಸಮಸ್ತ ಹಿಂದೂಗಳು ಈ ವಿಚಾರದಲ್ಲಿ ಎಚ್ಚೆತ್ತುಕೊಳ್ಳಬೇಕಿದೆ ಎಂದರು. ಭಾರತಕ್ಕೆ ಇವತ್ತು 3 ಕಡೆಗಳಿಂದ ಆಕ್ರಮಣವಾಗುತ್ತಿದೆ. ಕ್ರೈಸ್ತರು ಹಿಂದೂಗಳನ್ನು ಜಾತಿಯ ಮೂಲಕ ವಿಭಜಿಸಿದರು. ಅಂದು ಬ್ರಿಟಿಷರು ಹಿಂದೂಗಳನ್ನು ಒಡೆದು ಇವತ್ತು ರಾಜಕೀಯ ಪಕ್ಷಗಳು ಮಾಡುತ್ತಿವೆ. ಮುಸ್ಲಿಮರ ಜಾತಿಯನ್ನು ಯಾರಾದರೂ ಕೇಳಿದ್ದೀರಾ ಎಂದು ಪ್ರಶ್ನಿಸಿದರು. ಕೆಲವು ಅಯೋಗ್ಯರು ವಿಜಯದಶಮಿಯ ದಿನ ಮಹಿಷಾ ದಸರಾ ಮಾಡಲು ಹೊರಟಿದ್ದಾರೆ. ಸಂಸ್ಕೃತಿಯ ಆಧಾರದಲ್ಲಿ ನಮ್ಮನ್ನು ಒಡೆಯುವ ಕೆಲಸ ಆಗುತ್ತಿದೆ. ಹಿಂದಿ ಉತ್ತರ ಭಾರತ, ಕನ್ನಡ ದಕ್ಷಿಣ ಭಾರತ ಅಂತ ಬ್ರಿಟಿಷರು ನಮ್ಮನ್ನು ಒಡೆದರು. ಈಗಲೂ ಭಾಷೆಯ ವಿಭಜನೆ ಮುಂದುವರೆದಿದೆ. ಈ ನಾಡಿನಲ್ಲಿ ಮಹಿಷಾ ದಸರಾ ಮೂಲಕ ಸಂಸ್ಕೃತಿಯ ಮೂಲಕ ಒಡೆಯುವ ಕೆಲಸವಾಗುತ್ತಿದೆ. ಕ್ರೈಸ್ತರು ನಿರಂತರ ಮತಾಂತರ ಮಾಡುವ ಮೂಲಕ ಒಡೆದರು. ನಮ್ಮ ಮಂದಿರವನ್ನು ಕ್ರೈಸ್ತರು ಕಾಪಿ ಮಾಡಿದರು. ಚರ್ಚ್ನಲ್ಲಿ ಉರುಳು ಸೇವೆ, ರಥಯಾತ್ರೆ, ಗರುಡ ಕಂಬ ಎಲ್ಲವೂ ಇದೆ. ಇವತ್ತು ಶೌರ್ಯ ತೋರಿಸಿ ಅವರನ್ನು ತಡೆಯುವ ಕೆಲಸವಾಗಬೇಕಿದೆ ಎಂದರು. ಮುಸ್ಲಿಮರು ಲವ್ ಜಿಹಾದ್ ಮೂಲಕ ಹಿಂದೂಗಳನ್ನು ಒಡೆಯುತ್ತಿದ್ದಾರೆ. ಈ ರಾಜ್ಯ ಸರ್ಕಾರ ಅವರ ಪರವಾಗಿಯೇ ಇದೆ. ರಾಜ್ಯದ ಗೃಹ ಸಚಿವರು ಇದು ಅಲ್ಲಾಹನ ಕೃಪೆಯಿಂದ ಬಂದ ಸರ್ಕಾರ ಅಂತಾರೆ. ರಾಜ್ಯದ ಮುಖ್ಯಮಂತ್ರಿ ಮುಸ್ಲಿಮರ ಅನುದಾನ ಹೆಚ್ಚಿಸಿದರು. ಮಧು ಬಂಗಾರಪ್ಪ ಹಿಂದೂಗಳು ತ್ರಿಶೂಲ ಹಿಡಿದ ಕಾರಣ ಮುಸಲ್ಮಾನರು ತಲವಾರು ಹಿಡಿದರು ಅಂತಾರೆ. ಈ ಸರ್ಕಾರ ಸಣ್ಣ ಸಣ್ಣ ವಿಷಯದಲ್ಲಿ FIR ಹಾಕುತ್ತಿದೆ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಚಕ್ರವರ್ತಿ ಸೂಲಿಬೆಲೆ ವಾಗ್ದಾಳಿ ನಡೆಸಿದರು. ಮಹಾತ್ಮ ಗಾಂಧೀಜಿ ಒಂದ್ಸಲ ಮಾತನಾಡ್ತಾ ಹೇಳಿದ್ರು, ಒಬ್ಬ ಆರ್ಡಿನರಿ ಮುಸಲ್ಮಾನ ಗೂಂಡ ಆಗಿರ್ತಾನೆ, ಒಬ್ಬ ಆರ್ಡಿನರಿ ಹಿಂದೂ ಹೇಡಿ ಅಂತಿರ್ತಾನೆ ಅಂತ. ಮಹಾತ್ಮ ಗಾಂಧೀಜಿ ನಿಜವಾದ ಹಿಂದೂವನ್ನ ನೋಡ್ಲೇ ಇಲ್ಲ. ನಿಜವಾದ ಹಿಂದೂವನ್ನ ಅವರು ನೋಡಿದಿದ್ರೆ ಈ ಮಾತನ್ನ ಯಾವತ್ತೂ ಆಡ್ಲಿಕ್ಕೆ ಸಾಧ್ಯವೇ ಇರಲಿಲ್ಲ. ನಮಗೊಂದು ಮಾತು ಹೇಳಿಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಅಂತಂದ್ರೆ, ಅಹಿಂಸಾ ಪರಮೋ ಧರ್ಮ ಅಂತ. ನಿಜ, ಈ ಸ್ಮೃತಿ ವಾಕ್ಯ ನಮ್ಮದ್ದೇ. ಆದ್ರೆ 2ನೇ ಸಾಲು ಮರ್ತಿದ್ದೀವಿ. 2ನೇ ಸಾಲು ಏನು ಗೊತ್ತೇನು? ಅಹಿಂಸಾ ಪರಮೋ ಧರ್ಮ, ಧರ್ಮ ಹಿಂಸಾ ತಥೈವಚ. ಅಹಿಂಸೆ ಪರಮ ಧರ್ಮ ನಿಜ, ಆದ್ರೆ ಧರ್ಮಕ್ಕಾಗಿ ಹಿಂಸೆ ಮಾಡೋದು ಕೂಡ ಅದು ಸರಿಯಾದ ಕೆಲಸ ಅಂತ ಇದೇ ದೇಶ ಹೇಳಿರೋದು. ಇವತ್ತು ಒಂದು ಕಡೆಯಿಂದ ಆಕ್ರಮಣ ಆಗ್ತಿಲ್ಲ ಮಿತ್ರರೇ, 3 ಕಡೆಗಳಿಂದ ಆಕ್ರಮಣ ಆಗ್ತಿದೆ. ನಮ್ಗೆಲ್ರಿಗೂ ಗೊತ್ತಿದೆ, ಕ್ರಿಶ್ಚಿಯನ್ರಂತೂ ಆಕ್ರಮಣ ಮಾಡ್ತಾನೆ ಇದ್ದಾರೆ. ಕ್ರಿಶ್ಚಿಯನ್ರು ಹೇಗೆ ಆಕ್ರಮಣ ಮಾಡಿದ್ದಾರೆ ಗೊತ್ತೇನು? ಈ ದೇಶವನ್ನ ಜಾತಿಗಳಲ್ಲಿ ವಿಭಜಿಸುವ ಯೋಜನೆ ಮಾಡಿದವರೇ ಕ್ರಿಶ್ಚಿಯನ್ರು. ಇವತ್ತಿಲ್ಲಿ ಹಿಂದೂ ಸಮಾಜವಾಗಿ ನಾವು ಒಟ್ಟಾಗಿ ಸೇರಿದ್ದೀವಿ. ಯಾರಾದ್ರೂ ಪಕ್ಕದಲ್ಲಿ ಕೂತಿರೋರು ಜಾತಿ ಕೇಳಿದ್ದೀವೇನು? ನನ್ನ ಜಾತಿಯವನೇ ಪಕ್ಕದಲ್ಲಿ ಕೂತ್ಕೋಬೇಕು ಅಂತ ಹೇಳಿದ್ದೀವೇನು? ನಾವೆಲ್ಲವನ್ನೂ ಮೀರಿ ಒಂದು ಸಮಾಜವಾಗಿ ಎದ್ದು ನಿಲ್ಲಬಲ್ಲಂತ ಒಂದು ಶ್ರೇಷ್ಠ ಚಿಂತನೆಯನ್ನ ಜಗತ್ತಿನ ಮುಂದೆ ಇಟ್ಟಿದ್ದೀವಲ್ಲ. ಆದ್ರೆ ನಮ್ಮನ್ನು ಒಡೆಯೋ ಪ್ರಯತ್ನವನ್ನ ಅವತ್ತು ಬ್ರಿಟಿಷರು ಮಾಡಿದ್ರು, ಅವತ್ತು ಕ್ರಿಶ್ಚಿಯನ್ರು ಮಾಡಿದ್ರು. ದುರ್ದೈವ, ಇವತ್ತು ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಮಾಡ್ತಿವೆ. ಅವ್ರ ದೇಶವನ್ನು ಒಡಿಲಿಕ್ಕೆ ಅಂತಾನೆ ಒಟ್ಟಾಗಿರುವಂತವ್ರು. ಅವ್ರು ಏನ್ ಹೇಳ್ತಿದ್ದಾರೆ ಗೊತ್ತಾ? ಈ ದೇಶದಲ್ಲಿ ಜಾತಿ ಗಣತಿಯನ್ನ ಮಾಡಬೇಕು ಅಂತ. ಹಿಂದೂಗಳನ್ನ ಜಾತಿಗಳಲ್ಲಿ ಒಡಿಬೇಕು. ಮುಂದಿನ ಬಾರಿ ಹಿಂದೂ ಸಮಾಜೋತ್ಸವ ಆದ್ರೆ ಅಲ್ಲಿ ಒಟ್ಟಾರೆ ಹಿಂದೂಗಳು ಸೇರಬಾರ್ದು, ಜಾತಿಯಾಗಿ ಒಡಿಬೇಕು ಅಂತ. ಹೀಗೆ ಹಿಂದೂಗಳನ್ನ ಜಾತಿಯಲ್ಲಿ ಒಡೆಯೋರು ಮುಸಲ್ಮಾನರ ಜಾತಿ ಯಾವತ್ತಾದ್ರೂ ಕೇಳಿದ್ರೇನು? ಅವರಲ್ಲಿ ದೇವಬಂದಿಗಳು ಯಾರು? ಬರೇಲ್ವಿಗಳು ಯಾರು? ಅವರಲ್ಲಿ ಶಿಯಾಗಳು ಯಾರು? ಸುನ್ನಿಗಳು ಯಾರು? ಸೂಫಿಗಳು ಯಾರು? ಪ್ರಶ್ನೆ ಮಾಡಿದ್ರೇನು? ಆದ್ರೆ ಹಿಂದೂಗಳನ್ನು ಮಾತ್ರ ಒಡೆಯುವಂತ ಪ್ರಯತ್ನ ಇತ್ತಲ್ಲ, ಇದು ಆವತ್ತಿನಿಂದಲೂ ಒಡೆಯುತ್ತಾ ಇರುವಂತ ಪ್ರಯತ್ನ. ನೆನ್ಪಿಟ್ಕೊಳ್ಳಿ ಮಿತ್ರರೇ, ಮುಂದಿನ 5-6 ತಿಂಗಳುಗಳಲ್ಲಿ ಜಾತಿಯಲ್ಲಿ ಹಿಂದೂಗಳನ್ನು ಒಡೆಯುವ ಪ್ರಯತ್ನ ಬಲು ದೊಡ್ಡ ಮಟ್ಟಕ್ಕೆ ಇರುತ್ತೆ. ಅಕಸ್ಮಾತ್ ಆವತ್ತು ನಾವು ಒಂದಾಗಿ ನಿಂತು ನಾನು ಹಿಂದೂ ಅಂತ ಹೇಳುವ ಸಾಮರ್ಥ್ಯ ಮಾಡಲಿಲ್ಲ ಅಂತಂದ್ರೆ ಈ ದೇಶವನ್ನ ನಾಶ ಮಾಡುವ ಎಲ್ಲ ಯೋಜನೆ ಮಾಡಿಟ್ಕೊಂಡಿದ್ದಾರೆ. ಈ ಕಾರ್ಯಕ್ರಮ ಅದಕ್ಕೆ ಪ್ರೇರೇಪಣೆಯಾಗಬೇಕು ಅಂತ ನಾನು ನಿಮ್ ಜೊತೆ ಹಂಚಿಕೊಳ್ಳಿಕ್ಕೆ ಇಚ್ಛೆ ಪಡ್ತೀನಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದುತ್ವಕ್ಕಾಗಿ ಹುತಾತ್ಮರಾದ 20 ಮಂದಿ ಹಿಂದೂ ಯುವ ನಾಯಕರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಲಾಯಿತು. ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷರಾದ HK ಪುರುಷೋತ್ತಮ್, ಶೌರ್ಯ ಜಾಗರಣ ರಥಯಾತ್ರೆ ಸ್ವಾಗತ ಸಮಿತಿ ಅಧ್ಯಕ್ಷರಾದ ಗಿರಿಧರ್ ಶೆಟ್ಟಿ ಮತ್ತಿತರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸಮಾವೇಶದ ಬಳಿಕ ಮೆರವಣಿಗೆ ಸಾಗಿದ ಹಾದಿಯನ್ನು ಕಾರ್ಯಕರ್ತರು ಗುಡಿಸಿ ನೀರು ಹಾಕಿ ಸ್ವಚ್ಛಗೊಳಿಸಿ ಮಾದರಿಯಾದರು.